ಕನ್ನಡ ಸಾಹಿತ್ಯ ಪರಿಷತ್ 107 ವರ್ಷ ಇತಿಹಾಸವನ್ನ ಹೊಂದಿದ್ದು ಈಗಾಗಲೇ 25 ಜನ ಅಧ್ಯಕ್ಷರು ಕನ್ನಡಕ್ಕಾಗಿ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ನವೆಂಬರ್ ತಿಂಗಳ 21ರಂದು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವಚಾ ಚೆನ್ನೇಗೌಡ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉದ್ಯೋಗಿಯಾಗಿ 1988ರಲ್ಲಿ ಕನ್ನಡ ಪರ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದೇನೆ. ಅನೇಕ ಕನ್ನಡ ಬರಹಗಾರರನ್ನ ಪ್ರೋತ್ಸಾಹಿಸಿದ್ದೇನೆ ಎಂದ ಅವರು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ಅವರ ನಿಲುವನ್ನ ಮುಂದಿಟ್ಟರು. ಈಗ 26ನೇ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ನಾನು ಮೂಲತಃ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಉದ್ಯೋಗಿಯಾಗಿ ಅಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಕನ್ನಡದ ಬೆಳವಣಿಗೆ ಆಗಬೇಕು, ಆಡಳಿತದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ 88ರಲ್ಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಾವೆಲ್ಲ ಮಿತ್ರರು ಸೇರಿ ಕನ್ನಡ ಕ್ರಿಯಾ ಸಮಿತಿಯನ್ನು ಸ್ಥಾಪನೆ ಮಾಡಿದು. ಅಲ್ಲಿ ಕನ್ನಡದ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನ, ಕನ್ನಡಿಗರಿಗೆ ಉದ್ಯೋಗ, ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅನೇಕ ಬರಹಗಾರರಿಗೆ ಪ್ರೋತ್ಸಾಹ ನೀಡಿ ಕೃತಿಗಳನ್ನು ಹೊರತರುವಂಥ ಕೆಲಸ, ಇಂಥ ದೊಡ್ಡ ಕೆಲಸವನ್ನ ಮಾಡಿದು. ಜೊತೆಗೆ 2006ರಲ್ಲಿ ಕರ್ನಾಟಕ ಸರ್ಕಾರ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿಯನ್ನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ 1.5 ಕೋಟಿ ರೂಪಾಯಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿ ಇರಿಸಿ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣದಲ್ಲಿ 7 ಲಕ್ಷದ 1 ರು ಮೊತ್ತದ ನೃಪತುಂಗ ಸಾಹಿತ್ಯ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿದ್ದು ನಾವೇ. ಮತ್ತೆ ಇದೇ ಸಂದರ್ಭದಲ್ಲಿ 5 ಯುವ ಬರಹಗಾರರಿಗೆ ಕನ್ನಡದ ಮೊದಲ ದೊರೆ ಮಯೂರವರ್ಮನ ಹೆಸರಿನಲ್ಲಿ 25,000 ರೂಪಾಯಿ ಮೊತ್ತದ 5 ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೀವಿ. ಹೀಗೆ ಸಾರಿಗೆ ಸಂಸ್ಥೆ ಕ್ರಿಯಾ ಸಮಿತಿಯಿಂದಲೂ ಕೂಡ ಕರ್ನಾಟಕ ಚೂಡಾಮಣಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ರಂಗ ಪ್ರಶಸ್ತಿ, ರಾಮ್ ಜಾಧವ್ ಗ್ರಂಥ ಪುರಸ್ಕಾರ, ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನ ನಾಡಿನ ಜನತೆಗೆ ನೀಡುವ ಮೂಲಕ ಅವರ ಪ್ರತಿಭೆಯನ್ನ ಗೌರವಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹೀಗೆ ಬಂದಂತ ನನ್ನನ್ನ 2016ರಲ್ಲಿ ಡಾಕ್ಟರ್ ಮನುಬಳಿಗಾರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನನ್ನನ್ನು ಗೌರವ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಂಡ್ರು. 5 ವರ್ಷಗಳ ಕಾಲ ನಾನು ಗೌರವ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಈ ಅವಧಿಯಲ್ಲಿ ನಾವು ಸಾವಿರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದು, ದೆಹಲಿ ಮತ್ತು ಮುಂಬೈಯಲ್ಲಿ ಕನ್ನಡ ಸಮಾವೇಶಗಳನ್ನು ನಡೆಸಿದಂಥದ್ದು, ವಿಶೇಷವಾಗಿ ವಿದೇಶ ಬಹರೇನ್ನಲ್ಲಿ ಕನ್ನಡ ಸಮಾವೇಶವನ್ನು ಮಾಡಿ ಅನೇಕ ಅನುಭವವನ್ನು ನಾನು ಪರಿಷತ್ತಿನ ಆಡಳಿತ ಅನುಭವವನ್ನು ಪಡ್ಕೊಂಡಿದ್ದೇನೆ. ಹಿರಿಯ ಚಲನಚಿತ್ರ ನಟ ನಿರ್ಮಾಪಕ ತಮ್ಮಣ್ಣ ಶೆಟ್ಟಿಯವರು ಮಾತನಾಡಿ, ನನ್ನ ಆತ್ಮೀಯ ಸ್ನೇಹಿತರಾದ ವಚಾ ಚೆನ್ನೇಗೌಡರು ಒಬ್ಬ ಬರಹಗಾರರಾಗಿ, ಜನಪರ ಹೋರಾಟಗಾರರಾಗಿ, ಹಿತಚಿಂತಕರಾಗಿ ಗುರುತಿಸಿಕೊಂಡವರು, ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಉಳ್ಳವರು. ನಾವು ಇಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕೆಂದು ಹೇಳಿದ್ರು. ಭಾಷೆಗಳ ಮಧ್ಯದಲ್ಲಿ ದ್ವೇಷದ ಉತ್ತರ ಇರಬಾರದು. ಒಂದು ಭಾಷೆಗಳ ಮಧ್ಯದಲ್ಲಿ ಒಂದು ಪ್ರೇಮದ ಉತ್ತರ ಇರಬೇಕು. ಭಾಷೆಗಳ ಮಧ್ಯದಲ್ಲಿ ಸಂಘರ್ಷದ ಉತ್ತರ ಇರಬಾರದು. ಇನ್ನೊಂದು, ಎಲ್ಲ ನಮ್ಮ ಮಾತೃಭಾಷೆ ಕನ್ನಡ ಪ್ರಾದೇಶಿಕ ಭಾಷೆಗಳನ್ನ ಪ್ರೀತಿಯಿಂದ ನೋಡುವಂತಾಗಬೇಕು, ಪ್ರಾದೇಶಿಕ ಭಾಷೆಗಳು ಕನ್ನಡವನ್ನ ಪ್ರೀತಿಸುವಂತಾಗಬೇಕು. ಒಟ್ಟು ಎಲ್ಲ ಭಾಷೆಗಳು ನಮ್ಮಲ್ಲಿ ಇರಬೇಕು. ನಾವು ಕನ್ನಡದಲ್ಲಿ ಬಲಿಷ್ಠರಾಗಬೇಕು. ನಮ್ಮ ಭಾಷೆಯಲ್ಲಿ ಏನಿದೆ ಅಂತ ಇನ್ನೊಬ್ಬರಿಗೆ ತಿಳಿಸುವಂತಾಗಬೇಕು. ಎದುರಿನವನಲ್ಲಿ ಏನಿಲ್ಲ ಅಂತ ಹೇಳುವಾಗೆ ಆಗಬಾರದು. ಇನ್ನು ಎಲ್ಲ ರೀತಿಯಲ್ಲೂ ನಾವು ಇವತ್ತು ಇಂಥ ಒಂದು ನಾವು ಸಾರಥ್ಯನ ನಾವು ಆಯ್ಕೆ ಮಾಡಲೇಬೇಕು. ಬಹುಶಃ ನಮ್ಮೆಲ್ಲ ದಕ್ಷಿಣ ಕನ್ನಡ ಉಡುಪಿಯ ಎಲ್ಲ ಸಾಹಿತ್ಯಾಭಿಮಾನಿಗಳು ತಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡುವುದರ ಮುಖಾಂತರ ಇಂಥ ನಮ್ಮ ವಚಾ ಚೆನ್ನೇಗೌಡರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು. ಮುಂದೆ ಅನೇಕ ಕನ್ನಡಕ್ಕೆ ಇವರ ಕೈಯಿಂದ ಕೆಲಸಗಳಾಗುವ ಮುಖಾಂತರ ಇನ್ನಷ್ಟು ಕನ್ನಡ ವಿಜಯನಗರ ಕಾಲದಿಂದಲೂ ಯಾವ ವಿಜೃಂಭಣೆಯಲ್ಲಿ ಇತ್ತು ಅಲ್ಲ, ಕನ್ನಡದ ಇತಿಹಾಸ ಏನು, ಕನ್ನಡದ ಮೂಲ ಏನು, ಇದೆಲ್ಲರಿಗೂ ನಾವು ತಿಳಿಸುವಂತಾಗಬೇಕು. ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಎಲ್ಲ ಬರಹಗಾರರಿಗೆ, ಸಾಹಿತಿಗಳಿಗೆ, ರಂಗಕರ್ಮಿಗಳಿಗೆ, ಕನ್ನಡದಲ್ಲಿ ತನ್ನ ಆ ಕಲಾಮಾತೆಯ ಸೇವೆ ಮಾಡುವಂತ ಎಲ್ಲರಿಗೂ ಒಂದು ನ್ಯಾಯ ಸಿಗುವಂತಾಗಬೇಕು ಇವರ ಕೈಯಿಂದ. ಈ ದೃಷ್ಟಿಯಲ್ಲಿ ನಾವು ಉತ್ತಮವಾದಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು. ಎಲ್ಲರೂ ನಾಡ್ದು ನಡೆಯುವ ಮತದಾನದಲ್ಲಿ ತಮ್ಮ ಅಮೂಲ್ಯ ಮತವನ್ನ ನೀಡಿ ವಚಾ ಚೆನ್ನೇಗೌಡರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಜಯಮಾಲೆಯನ್ನು ಹಾಕಿ
ಕನ್ನಡ ಮಾತೆಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಆ ಮಾತೆಯ ಕನ್ನಡಾಂಬೆಯ ತೊಟ್ಟಿಲ ತೂಗುವಂತ ಕೆಲಸ ಅವರಿಂದ ಆಗಲಿ ಎಂದು ಈ ಮೂಲಕ ಎಲ್ಲರನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಂದರ್ಭ ಕ್ಯಾಥೋಲಿಕ್ ಕ್ರೈಸ್ತ ಕನ್ನಡ ಸಂಘದ ಅಧ್ಯಕ್ಷರಾದ ರಫೇಲ್ ರಾಜ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕನ್ನಡ ಕ್ರಿಯಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಗಜಣ್ಣ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕನ್ನಡ ಕ್ರಿಯಾ ಸಮಿತಿಯ ಮಂಗಳೂರು ತಾಲೂಕು ಅಧ್ಯಕ್ಷರಾದ ಹರೀಶ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮುಡ್ಕ, ವಿ4 ನ್ಯೂಸ್, ಮಂಗಳೂರು.